ಬಟ್ಟೆ ಹಾಕೊಂಡು ಹೋಗಿದ್ದು. ಇವತ್ತು ಶರಗ ಹಾಕತಕ್ಕಂಥದ್ದು ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ. ಈ ಇಲ್ಕಲ್ ಸೀರೆ 8 ಮೊಳದ್ದಲ್ಲ, 16 ಮೊಳದ್ದು ಆದಿ ಕಾಲದಿಂದ ಬಂದಿರತಕ್ಕಂಥದ್ದು. ಇವತ್ತು ಆ ಶರಗು ಪೂರ ತಲೆ ಮೇಲೆ ಬರ್ತಿತ್ತದು. ಸೊ ಶರಗು ಬೇಡ ಅಂತಂತ ಹೇಳಿ ಯಾವ ಕೋರ್ಟು ಹೇಳೋದಿಲ್ಲ. ನ್ಯಾಯಾಲಯಕ್ಕೂ ನಾನು ಹೇಳ್ತೇನೆ, ಹೆಣ್ಮಕ್ಳು ಮೈ ತುಂಬ ಬಟ್ಟೆ ಹುಟ್ಟಿದ್ರೇ ಅದು ಹೆಣ್ಣಿಗೆ ಅದೇ ಸೌಂದರ್ಯ, ಅದೇ ರೂಪ. ಎಷ್ಟು ಹೆಣ್ಣಿಗೆ ಮೈ ಮುಚ್ಕೊಂಡಿರುತ್ತೋ ಅಷ್ಟು ಅದು ನಮ್ಮ ಸಂಸ್ಕೃತಿ. ಇವತ್ತು ದೇವ್ರು ನೋಡಿ, ಸರಸ್ವತಿ, ಲಕ್ಷ್ಮಿ, ಇದೆಲ್ಲ ಈ ದೇವತೆಗಳನ್ನು ನೋಡಿದಾಗ ಯಾರಾದರೂ ಪ್ಯಾಂಟ್ ಹಾಕ್ಕೊಂಡ್ರು ಇದ್ದಾರೆ? ಇಲ್ಲ. ಫುಲ್ಲು ಸೀರೆ ಇಟ್ಟು ಚಾಮುಂಡಿಗೆ ನಾವು ಕೊಡ್ತಕ್ಕಂಥ ಮುಡಿ ಸೀರೆನೇ. ಸೊ ಹಾಗಾಗಿ ಶರಗು ನಮ್ಮ ಸಂಸ್ಕೃತಿಯ ಒಂದು ಭಾಗನೇ ಹೊರತು ಜಾತಿಯ ಗುರುತಲ್ಲ ಅದು. ಶರಗು ಸರ್ಕಾರ ಈ ಒಂದು ವಿವಾದನ ತಂದು ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಇದೆ, ಮಕ್ಕಳ ಮನಸ್ಸನ್ನ ಹೊಡೆದ್ರು ಅಂತ, ಧರ್ಮದ ಒಂದು ವಿಚಾರವನ್ನು ತಂದು ಮಕ್ಕಳನ್ನ ಇದು ಮಾಡಿದ್ರು ಅಂತ. ದೇಶ ಹೊಡಿಯೋಕ್ಕೆ ಅವ್ರಿಗೆ ನೋವಾಗಿಲ್ಲ ಅಂದಮೇಲೆ ಮಕ್ಕಳ ಮನಸ್ಸು ಹೊಡೆಯೋದು ನೋವಾಕತ್ತೇನ್ರಿ? ಯಮ್ ಧರ್ಮರಾಯನಿಗೆ ಸತ್ತೋರ್ ಮನೆ ಸಾಂಕ್ತಿ ಏನು ಗೊತ್ತಂದಂಗೆ ಅವರು ಮಕ್ಕಳು ಹಡ್ದಿದ್ರೆ ಅವ್ರಿಗೆ ಗೊತ್ತಿರೋದು. ಮಕ್ಕಳು ಅವ್ರು ಹಡ್ದಿದ್ರೆ ಅವ್ರಿಗೆ ಗೊತ್ತಿರೋದು ಮಕ್ಕಳ ಸಂಕಟ ಏನೋ, ಮಕ್ಕಳ ಕಷ್ಟ ಏನೋ, ಮಕ್ಕಳು ಹೆಂಗೆ ಓದ್ತವೆ, ಏನಾಗ್ತವೆ, ನಾವು ಹೇಗೆ ಬದುಕಿದ್ದೀವಿ, ನಾವು ಹೇಗೆ ಬಾಳ್ತೀವಿ. ಇದು ಆ ಸಂಸ್ಕೃತಿಯಲ್ಲಿ ಬೆಳೀಲಿಲ್ಲ ಅವರು.